ಇನ್ನು ಕೋವಿಡ್ ನಿಯಂತ್ರಣ ಹಿನ್ನೆಲೆಯಲ್ಲಿ ಮನೆ ಮನೆಗೆ ಮೊಬೈಲ್ ತಂಡಗಳು ತೆರಳಿ ಸ್ವಾಬ್ ಕಲೆಕ್ಷನ್ಗೆ ಸಿದ್ಧತೆ ಮಾಡುತ್ತಿದ್ದು ಈ ನಿಟ್ಟಿನಲ್ಲಿ 6 ತಂಡಗಳು ಕೆಲಸ ಮಾಡುತ್ತಿದೆ. 4-5 ಗ್ರಾಮ ಪಂಚಾಯತ್ಗಳನ್ನು ಸೇರಿಕೊಂಡು ವಾಹನದ ವ್ಯವಸ್ಥೆ ಮಾಡುವುದಕ್ಕೆ ಸೂಚನೆ ನೀಡಲಾಗಿದೆ. ಜಿಲ್ಲಾ ಲ್ಯಾಬ್ಗೆ ದಿನಕ್ಕೆ 2 ಬಾರಿ ಸ್ವಾಬ್ ತಲುಪುವ ನಿಟ್ಟಿನಲ್ಲೂ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್ ಹೇಳಿದರು. ಬಂಟ್ವಾಳ ನಿರೀಕ್ಷಣಾ ಮಂದಿರದಲ್ಲಿ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಯವರ ನೇತೃತ್ವದಲ್ಲಿ ನಡೆದ ಅಧಿಕಾರಿಗಳ ಸಭೆಯ ಬಳಿಕ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಬ್ಯಾಂಕ್ ಆಫ್ ಬರೋಡಾದ ಸಹಯೋಗದೊಂದಿಗೆ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಲ್ಲೆಯ ಎಲ್ಲ 223 ಗ್ರಾಮ ಪಂಚಾಯತ್ಗಳಿಗೆ 1 ಗ್ಲೂಕೋಮೀಟರ್, ಬಿಪಿ ಟೆಸ್ಟ್, 500 ಮಾಸ್ಕ್ಗಳು ಹಾಗೂ 5 ಲೀಟರ್ ಸ್ಯಾನಿಟೈಸರ್ ನೀಡುವ ವ್ಯವಸ್ಥೆಯಾಗಿದೆ ಎಂದರು. ತಹಶೀಲ್ದಾರ್ ರಶ್ಮಿ ಎಸ್ಆರ್, ತಾಲೂಕು ಪಂಚಾಯತ್ ಇಒ ರಾಜಣ್ಣ, ಟಿಎಚ್ಒ ಡಾಕ್ಟರ್ ದೀಪಾ ಪ್ರಭು, ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್, ಸಿಡಿಪಿಒ ಗಾಯತ್ರಿ ಕಂಬಳಿ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮದು ಟೆಸ್ಟಿಂಗ್ಗೋಸ್ಕರ ಸ್ವಾಬ್ ಕಲೆಕ್ಷನ್ಸ್ ಇಲ್ಲಿ ಏನು ಮಾಡ್ತೀವಿ, ನಾವು PSC ವೈಸ್ ಮಾಡ್ತೇವೆ. ಅಲ್ಲಿ ಜಾಸ್ತಿ ಮೊಬೈಲ್ ವ್ಯಾನ್ಗಳನ್ನು ಹಾಕಿಕೊಂಡು ಮನೆ ಮನೆಗೆ ಹೋಗಿ ಸ್ವಾಬನ್ನು ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಮನೆಯ ಶಾಸಕರು ಸಾಹೇಬರು ಕೂಡ ತಿಳಿಸಿದ್ದಾರೆ. ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ 6 ಟೀಮ್ ಇದೆ. ಇನ್ನೂ ಸಹ 4ರಿಂದ 5 ಗ್ರಾಮ ಪಂಚಾಯತಿಗಳನ್ನು ಟ್ಯಾಗ್ ಮಾಡಿ ಒಂದೊಂದು ವೆಹಿಕಲ್ ಮಾಡಲಿಕ್ಕೆ, ವೆಹಿಕಲನ್ನು ಹೈರ್ ಮಾಡಲಿಕ್ಕೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಸ್ವಾಬ್ ಕಲೆಕ್ಷನ್ ಒಂದಾದರೆ, ಎರಡನೇದು ಆ ಸ್ವಾಬ್ ಬಂದಂಥ ಸ್ಯಾಂಪಲ್ ಏನಿದೆ ಅದು ಭಾಳ ಅತಿ ವೇಗವಾಗಿ ಶೀಘ್ರವಾಗಿ ನಮ್ಮ ಲ್ಯಾಬಿಗೆ ಬರಬೇಕು. ಸೊ ಅದಕ್ಕೆ ಈಗ ಪ್ರಸ್ತುತ ಏನು ವ್ಯವಸ್ಥೆ ಇದೆ ಅಂತ ಹೇಳಿದರೆ, 1 ದಿವಸಕ್ಕೆ ಒಮ್ಮೆ ಮಾತ್ರ ಇಲ್ಲಿಂದ ತಗೊಂಡು ಬರ್ತಾರೆ ನಮ್ಮ ಡಿಸ್ಟಿಕ್ ಲ್ಯಾಬಿಗೆ. ಅದಕ್ಕೋಸ್ಕರ ನಾವು ಈಗ ಚರ್ಚೆ ಮಾಡಿ 1 ದಿವಸದಲ್ಲಿ 2 ಟೀಮ್ ಅವರು 2 ಸಲ ಬರಬೇಕು. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸ್ವಾಬ್ ಕಲೆಕ್ಷನ್ ಆಗಿರ್ತಕ್ಕಂಥದ್ದು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಡಿಸ್ಟಿಕ್ ಲ್ಯಾಬ್ಗೆ ಬರಬೇಕು.